ನಾವಿಲ್ಲಿ ಅಳ್ತಾ ಇದ್ದೀವಿ, ಅವರು ನಗಾಡ್ತಾ ಇದ್ದಾರೆ ಮಗನೇ. ನನ್ನ ಪಾಲಿಗೆ ನಿರ್ಲಕ್ಷ್ಯ ಹೋರಾಟಕ್ಕೆ ಬರಲಿ, ರೆಕ್ಕೆಯನ್ನೇ ಮುರಿದು ಮಾನಿದೇವತೆಗಳಿಗೆ ಅರ್ಪಣ. ಮಾಡಿದ ನುಡಿಗೆ ಮಾಲಿನಿ ಮನದಿವರು ನುಡಿದಳು ಮನದಿ ಹರುಷವನಾತು ನುಡಿದಳು ನಿನಗೆ ಘನವಲ್ಲ ಅನಿಮಿಷರ ಕೆಲಬಹುದು ನಿನಗೆ ಘನವಲ್ಲ ವನ ಜನಾಭನು ಬರುವ ಕಥಕಡಿ ವನ ಜನಾಭನು ಬರುವ ಕಥಕಡಿ ಅನವರತ ಸಮರತರ ಪಕ್ಷದಿ ಅನವರತ ಸುಮನತರ ಪಕ್ಷದಿ ನಿನಗೆ ಹೇಳುವೆ ನಿನಗೆ ವಿಧಿಯಲ್ಲಿ ಪಡೆದ ವರಗಳನ್ನೇ ನಿನಗೆ ಹೇಳುವೆ ನಿನಗೆ ವಿಧಿಯಲ್ಲಿ ಪಡೆದ ವರಗಳನ್ನೇ ಕಂದ ಮಗನೇ ಕಂದ ಕಂದ ನಿನ್ನ ಮಾತುಗಳಿಂದಲೇ ಆತ್ಮಾನಂದವಾಗುತ್ತಾ ಇದೆ. ನನ್ನ ಮಗನ ವೀರೋಚಿತವಾದಂತಹ ನುಡಿಯನ್ನಾಲಿಸುವಂತಹ ಈ ಸಮಯದಲ್ಲಿ ನನ್ನ ಕಣ್ಣುಗಳಿಂದ ಕಣ್ಣುಗಳಿಗಳು ಜಾರುವುದಕ್ಕೆ ಸಾಧ್ಯ ಉಂಟೋ ಮಗನೇ? ಖಂಡಿತವಾಗಲಿಲ್ಲ. ಆದರೂ ಕೂಡ ಹಿರಿಯರಾಗಿರುವಂತಹ ಒಂದು ಮಾತನ್ನು ನಾವು ಸರಿಯಾಗಿ ನೆನಪಿನಲ್ಲಿಟ್ಟುಕೊಳ್ಬೇಕು. ಕಾಲಿಡುವುದಕ್ಕಿಂತ ಮೊದಲಾಗಿ ಕಣ್ಣಿಟ್ಟು ವ್ಯವಹರಿಸಬೇಕು ಎನ್ನುವಂತಹ ನಮಗೆ ಹೇಗಾದರೂ ವಂಚಿಸಬೇಕು ಎನ್ನುವ ಹಾಗೆ ಅಪ್ಪಸುತ್ತಾ ಇದ್ದಾರೆ.